ಇವತ್ತು ನಾನು ನಿಮ್ಮ ಮುಂದೆ ಬರಲಿಕ್ಕೆ ಕಾರಣ ಇಷ್ಟೇ. ಏನು ಒಂದು 2 ದಿನಗಳಿಂದ ಒಂದು ಎಡಿಟೆಡ್ ಆಡಿಯೋ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿ ನನಗೆ ಕಾಲ್ಸ್ ಬಂದದ್ದು ವಿಕ್ರಮ ಚಾನಲ್ ಯೂಟ್ಯೂಬ್ ಚಾನಲ್ನಿಂದ ಪ್ರಸಾರ ಆಗ್ತಾ ಇದೆ ಅಂತ. ಅಲ್ಲಿಂದ ನೋಡಿ ತುಂಬ ಜನ ನನಗೆ ಫೋನ್ ಮಾಡಿ, ಮೇಡಮ್ ನೀವು ಹೀಗೆ ಮಾತಾಡಿದ್ದೀರಾ ಅಂತ. ಕೆಲವರು ಸಭ್ಯವಾಗಿ ಮಾತಾಡಿದರೆ, ಕೆಲವರು ಅಸಭ್ಯವಾಗಿ ಏಕವಚನದಲ್ಲಿ ಮಾತನಾಡ್ತಾ ಇದ್ದಾರೆ. ಒಂದಷ್ಟು ಜನ ಥ್ರೆಟ್ ಕಾಲ್ಸ್ ಬಂತು. ಮತ್ತು ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ನನ್ನ ಮನೆ ಮೇಲೆ ದಾಳಿಯಾಗಿದೆ. ಜೊತೆಗೆ ನನಗೆ ಬೆದರಿಕೆ ಕರೆಗಳು ಬರ್ತಾ ಇವೆ. ಈ ಹಿನ್ನೆಲೆಯಲ್ಲಿ ನಾನು ಪೊಲೀಸ್ ಕಂಪ್ಲೇಂಟ್ ಕೂಡ ಮಾಡಿದ್ದೇನೆ. ನಮ್ಮ ಏನದು ವಿಕ್ರಮ TV ಇದೆಲ್ಲ ಯೂಟ್ಯೂಬ್ ಚಾನಲ್, ಅದ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದೀನಿ. ಈವರೆಗೂ ಯಾವುದೇ ಆ್ಯಕ್ಷನ್ ತಗೊಳ್ಳಿಲ್ಲ. ಆ ವಿಚಾರವಾಗಲೂ FIR ಆಗಿದೆ. ಜೊತೆಗೆ ನನ್ನ ಮನೆ ಮೇಲೆ ದಾಳಿ ಆಗಿರೋ ವಿಚಾರವಾಗ್ಲೂ ಕಂಪ್ಲೇಂಟ್ ಆಗಿದೆ. ಈ ವಿಚಾರವಾಗಿ ಈಗ ನಾನು ಮನೆಯಲ್ಲಿ ಅಡಿಗೆ ಕೂತ್ಕೊಳ್ಳುವ ಮಾತಿಲ್ಲ. ಮತ್ತು ಮೊದಲಿಗೆ ನಾನು ಇನ್ನೊಂದು ವಿಚಾರ ಹೇಳ್ತೀನಿ. ಕಾಂಗ್ರೆಸ್ ನಾಯಕಿ ಅಂತ ಹೇಳಿ ಏನು ಪ್ರಚಾರ ಆಗ್ತಾ ಇದೆ, ನನಗೆ ಖಂಡಿತವಾಗಿಯೂ ನಾನು ಕಾಂಗ್ರೆಸ್ ಅನ್ನೋದಕ್ಕೆ ಹೆಮ್ಮೆ ಇದೆ. 2020ರಲ್ಲಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಅಂದರೆ ಹೆಚ್ಚಾಗಿ ನಾನು ಪರವಾಗಿ ಮಾತಾಡಲಿಕ್ಕೆ ಶುರು ಮಾಡಿದ್ದೇನೆ. ಅದಕ್ಕೆ ಮೊದಲು ನಾನು ಯೂತ್ ಕಾಂಗ್ರೆಸ್ಸಲ್ಲೂ ಇದ್ದೆ ನಾನು. ಜೊತೆಗೆ ಈಗ ಏನು ಹೇಳಿದರೆ, ನಾನು ಜಾಯ್ನ್ ಆಗಲಿಕ್ಕೆ ಕಾರಣ ಏನು ಅನ್ನೋದನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಹಿಂದೂ ಹೆಣ್ಣುಮಗಳಾಗಿ ಈಗ ಎಲ್ರಿಗೂ ಹಿಂದೂ ಹೇಳಿದರೆ BJP ಅಂತ ಒಂದು ಕಲ್ಪನೆ ಇದೆ, ಅದು ಸುಳ್ಳು. ಹಿಂದೂ ಹೇಳಿದರೆ ಹುಟ್ಟಿದ ಕೂಡಲೇ ಅವರು ಹಿಂದೂ. ಭಕ್ತಿ ಹೇಳಿದರೆ ಅವರು ದೇವರನ್ನು ನಂಬುವುದಕ್ಕೆ ಭಕ್ತಿ ಅಂತ ಹೇಳೋದು. ನಾನು ಹಿಂದುವೂ ಹೌದು, ದೈವ ಭಕ್ತಳೂ ಹೌದು. ಮತ್ತು ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕು, ಕಾಂಗ್ರೆಸ್ ಬರೀ ಒಂದು ಪಕ್ಷ ಅಲ್ಲ, ಸಿದ್ಧಾಂತ. ಎಲ್ಲರನ್ನು ಸಮಾನವಾಗಿ ಕಾಣಬೇಕು, ಸಾಮಾಜಿಕ ನ್ಯಾಯ ಸಿಗಬೇಕು. ಈ ವಿಚಾರಗಳಲ್ಲಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಪ್ರತಿಯೊಬ್ಬ ಹೆಣ್ಮಕ್ಳಿರ್ಬೋದು, ಮಕ್ಕಳಿರ್ಬೋದು, ಎಲ್ಲರ ಪರವಾಗಿ ನಿಂತಿದೆ. ಸೊ ಆ ನಿಟ್ಟಿನಲ್ಲಿ ನಾನು ಕಾಂಗ್ರೆಸ್ ಪಕ್ಷ ಆಯ್ಕೆ ಮಾಡ್ಕೊಂಡಿದ್ದೇನೆ. ಎಲ್ಲರೂ ಗೆಲ್ಲೋ ಪಕ್ಷಕ್ಕೆ ಕೊಡೋಗ್ಬಿಡ್ತಾರೆ, ನಾವು ಅಂಥವರಲ್ಲ. ನ್ಯಾಯ ಎಲ್ಲಿರಬೇಕು, ಜನರ ಪರ ಎಲ್ಲಿ ಇರಬೇಕು, ಅಲ್ಲಿ ನಾವು ನಿಂತಿದ್ದೇವೆ. ಜೊತೆಗೆ ಈಗ ಏನು 24 ಗಂಟೆ ಕಳೆದರೂ ನನ್ನ ಮನೆ ಮೇಲೆ ದಾಳಿ ಮಾಡಿದಂತಹ ಕಿಡಿಗೇಡಿಗಳ ಅರೆಸ್ಟ್ ಆಗಲಿಲ್ಲ. ಈ ವಿಚಾರವಾಗಿ ಯಾವ ಒಬ್ಬ BJP ನಾಯಕರು ಕೂಡ ಇವರೆಗೂ ಮಾತಾಡಲಿಲ್ಲ. ಇಲ್ಲಿನ ಶಾಸಕರು ಕೂಡ ಆ ವಿಚಾರವಾಗಿ ಮಾತಾಡಲಿಲ್ಲ. ಇಲ್ಲಿನ ಶಾಸಕರು BJPಯಿಂದ ಆಯ್ಕೆ ಆಗಿರುವ ಶಾಸಕರಾಗಿದ್ದು, ಅವರದ್ದೇ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಇಂಥದ್ದೊಂದು ಅಭದ್ರತೆ ಇಲ್ಲದೇ ಇರುವಂತಹ, ಅದರಲ್ಲೂ ಒಬ್ಬರು ವಕೀಲರು, ಜೊತೆಗೆ ನಾನೊಬ್ಬಳು ವಕೀಲಲಾಗಿ ವೃತ್ತಿ ಇದೇ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ನಿರ್ವಹಿಸ್ತಾ ಇದ್ದೇನೆ. ನನಗೆ ಇಲ್ಲಿ ಸೆಕ್ಯೂರಿಟಿ ಇಲ್ಲ ಅಂತಂದರೆ, ನನಗೆ ಇಲ್ಲಿ ನಾನು ಹೊರಗಡೆ ಹೋಗಬೇಕು ಅಂದರೆ ಎದುರ್ಕೊಳ್ಬೇಕು ಅಂತ ಪರಿಸ್ಥಿತಿಯನ್ನು ತಂದು ಒಡ್ಡಿರುವಂತಹ ಈ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಕೇಳಿದರೆ ನೀವೆಲ್ಲರೂ ಆಶ್ಚರ್ಯ ಪಡ್ತೀರಿ. BJP ಕರ್ನಾಟಕ ಪೇಜಲ್ಲಿ ಇವರು ಕೂಡ ಯಾರೋ ಟ್ರೋಲರ್ಸ್ ಮಾಡಿರೋದು ಅಥವಾ ಇವರೇ ಮಾಡಿಸಿದ್ರ ನನಗೆ ಅನುಮಾನ. ಆ ಎಡಿಟೆಡ್ ಆಡಿಯೋ ವಿಡಿಯೋವನ್ನು BJP ಅಫಿಷಿಯಲ್ ಪೇಜ್ ಕರ್ನಾಟಕದಿಂದ ಫೇಸ್ಬುಕ್ಕಲ್ಲೂ ಹಾಕಿದ್ದಾರೆ, ಟ್ವಿಟರಲ್ಲೂ ಹಾಕಿದ್ದಾರೆ. ಇವರು ರಕ್ಷಣೆ ಮಾಡಬೇಕು ಅಂತ ಇದ್ದಾರಾ, ಇಲ್ಲ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ದಬ್ಬಾಳಿಕೆ ಮಾಡಬೇಕು ಅಂತ ಇದ್ದಾರಾ, ನನಗೆ ಅರ್ಥ ಆಗ್ತಾ ಇಲ್ಲ. ಈವರೆಗೂ ಇನ್ನೂ ಅರೆಸ್ಟ್ ಮಾಡಿಲ್ಲ, ತನಿಖೆ ಮಾಡ್ತಾ ಇಲ್ಲ. ನಾನು ಕೇಳ್ತಾ ಇದ್ದೀನಿ, ನಾನು ಖಂಡಿತವಾಗಿಯೂ ಈ ಯಾವ ಹಿಂದೂ ಸಂಘಟನೆಗಳು ಕೊಟ್ಟಿದ್ದಾರಲ್ಲ ಕಂಪ್ಲೇಂಟು, ಇದಕ್ಕೆ ಹೆದರುವ ಹೆಣ್ಮಗಳಲ್ಲ. ನಾನು ಇವತ್ತು ಹಿಂದೂ ಇರುವವರೆಗೂ ನಾನು ಹಿಂದುವೇ, ದೈವ ಭಕ್ತಳೆ. ಇನ್ನೊಂದು ವಿಚಾರ, ಮತ್ತು ಈ ಹಿಂದೂ ಸಂಘಟನೆಗಳು ಅಥವಾ BJPಯವರು ಕೊಡುವ ಯಾವುದೇ ಸರ್ಟಿಫಿಕೇಟ್ಸ್ ನನಗೆ ಬೇಡ. ನನಗೆ ಅವರ ಸರ್ಟಿಫಿಕೇಟ್ಸ್ ಬೇಡವೇ ಬೇಡ. ಅವರ ಸರ್ಟಿಫಿಕೇಟ್ಸ್ ಅವರೇ ಇಟ್ಕೊಳ್ಳಿ. ಇವರು ನಮ್ಮನ್ನು ಈಗ ರಕ್ಷಣೆ ಮಾಡ್ತಾರಾ ಇಲ್ವಾ ಅನ್ನುವಂಥದ್ದು ನನ್ನ ಪ್ರಶ್ನೆ. ಮತ್ತು ಇನ್ನೊಂದು, ನನ್ನನ್ನು ದೇವರೇ ರಕ್ಷಣೆ ಮಾಡ್ತಾ ಇರೋದು. ಇದನ್ನು ನಾವೊಂದು ಅರ್ಥ ಮಾಡ್ಕೋಬೇಕಾಗಿದೆ. ಬೇರೆ ಯಾರೋ ಬಂದು ಹೇಳಿ ಇದಲ್ಲ. ಯಾರು ನನ್ನ ಪರ ನಿಂತಿದ್ದಾರೆ ಅಂತ ಕೇಳಿದರೆ, ನನ್ನ ಹಿಂದೆ ಇರೋದು ಮಹಾಲಿಂಗೇಶ್ವರ ದೇವರು. ದೈವ ಭಕ್ತಳು ನಾನು, ಹನುಮ ಭಕ್ತಳು ಹೌದು. ನನ್ನ ಫೇಸ್ಬುಕ್ಕಲ್ಲಿ ಗಮನಿಸಿದರೆ ನೀವು ತುಂಬ ಪೋಸ್ಟ್ಗಳನ್ನು ನೋಡ್ಬೋದು. ಮತ್ತು ಯಾವುದೇ ವೇದಿಕೆಗಳಲ್ಲಿ ನಾನು ಮಾತಾಡುವಾಗ ಕೂಡ ನಾನು ದೈವ ಭಕ್ತಳು ಅಂತ ಹೇಳ್ಕೊತೀನಿ. ಎಷ್ಟೋ ಜನ ಹೇಳ್ತಾರೆ BJPಯವರು, ನೀವು ಈಚೆ ಬಂದು ಬಿಡಿ. ಯಾಕೆ BJPಯಲ್ಲಿದ್ದರೆ ಮಾತ್ರ ಹಿಂದುವಾ? ಹಿಂದೂ ಅನ್ನುವಂಥದ್ದೇನಾದರೂ BJPಗೆ ಒಂದು ಲೆಟರ್ ಬರೆದು ಕೊಟ್ಟಿದ್ದಾರಾ ದೇವರು, ನೀವು ಮಾತ್ರ ಇಟ್ಕೊಳ್ಳಿ ಅಂತ? ಹಿಂದೂಗಳು ಎಲ್ಲಿ ಬೇಕಾದರೂ ಇರ್ಬೋದು, ಹೇಗೆ ಬೇಕಾದರೂ ಇರ್ಬೋದು. ಅವರ ಭಕ್ತಿ ದೇವರಿಗೆ, ಅವರಿಗೆ ಸಂಬಂಧಪಟ್ಟ ವಿಚಾರ. ಇದು BJPಗೆ ಸಂಬಂಧಪಟ್ಟ ವಿಚಾರ ಅಲ್ವೇ ಅಲ್ಲ. ನನ್ನನ್ನು ಯಾರಾದರೂ ಹಿಂದೂ ಅಲ್ಲ ಅಂತ ಹೇಳಿದರೆ ಅದು ದೇವರು ಅವರನ್ನು ನೋಡಿಕೊಳ್ತಾರೆ ಅಂತ ಹೇಳ್ತಾನೆ. ಈ ಥರ ತಪ್ಪು ಸಂದೇಶಗಳನ್ನು ಕೊಡ್ತಾ ಇದ್ದರೆ ತುಂಬ ದೊಡ್ಡ ತಪ್ಪಾಗತ್ತೆ. ಅದರಲ್ಲಿಯೂ ನಮ್ಮ ಹಿಂದೂ ಬಾಂಧವರು ದಯವಿಟ್ಟು ಈ ರೀತಿಯಾದ ತಪ್ಪು ಸಂದೇಶಗಳನ್ನು ನಂಬಬೇಡಿ ಅಂತ ಹೇಳಿ ನಾನು ಹೇಳ್ತೇನೆ.
ತನಿಖೆ ಆಗಬೇಕು. ತನಿಖೆ ಆದಾಗ ಸತ್ಯ ಅಥವಾ ಸುಳ್ಳು ಏನಿದೆ ಎಲ್ಲ ಹೊರಗಡೆ ಬರುತ್ತೆ. ಇವರು ತನಿಖೆ ಮಾಡಲಿಕ್ಕೆ ತಯಾರೇ ಇಲ್ಲ. ಇಲ್ಲಿ ನನಗೆ ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಇಲ್ಲ ಅಂತ ನಾನು ಹೇಳಲ್ಲ, ಅದು ಪೊಲೀಸ್ನವರು ಇಂಟ್ರೆಸ್ಟ್ ತಗೊಂಡು ಕೊಟ್ಟಿದ್ದಾರೆ. ಸರ್ಕಾರ ಏನು ಮಾಡ್ತಾ ಇದೆ? ಯಾಕೆ ತನಿಖೆ ಮಾಡಿಸ್ತಾ ಇಲ್ಲ? ತನಿಖೆ ಮಾಡಿಸಿ, ಸತ್ಯ ಆಚೆ ಬರಲಿ. ಬಿ ಜೆ ಪಿ ಅಫಿಷಿಯಲ್ ಪೇಜ್ಗಳಲ್ಲಿ ಹಾಕ್ಕೊಂಡು ಇವರೇ ಕೋಮುವಾದಕ್ಕೆ ಇದಕ್ಕೆ ಉತ್ತೇಜನ ಕೊಡೋದಲ್ಲ, ಕೋಮುವಾದ ಮಾಡಲಿ ಅಂತ ಬಿ ಜೆ ಪಿ ಅಫಿಷಿಯಲ್ ಪೇಜಲ್ಲಿ ಹಾಕುವಂತಹ ಒಂದು ವಿಚಾರವ ಇದು. ಒಂದು ಹೆಣ್ಮಗಳ ಮೇಲೆ ಅಟ್ಯಾಕ್ ಆಗ್ತಾ ಇದೆ. ನನ್ನ ಫೇಸ್ಬುಕ್ಕಿಂದ ಎಲ್ಲ ಫೋಟೋಸು, ನನ್ನ ಪರ್ಸ್ನಲ್ ಫೋಟೋಸನ್ನು ತೆಗೆದು ನಮ್ಮ TV9ಇಂದ ಹಿಡಿದು ನಮ್ಮ ಸುವರ್ಣದಿಂದ ಹಿಡಿದು ಎಲ್ಲ ಕನ್ನಡ ನ್ಯೂಸ್ ಚಾನೆಲ್ಸಲ್ಲಿ ಹಾಕಿ, ದಿಗ್ವಿಜಯ ನ್ಯೂಸ್ ಮಂಗಳೂರು ಅಂತ ಹಾಕಿ, ಇಂಗ್ಲೀಷ್ ಪೇಪರ್ಸಲ್ಲಿ ಹಾಕಿ, ಎಲ್ಲ ನ್ಯೂಸ್ ಪೇಪರ್ಗಳಲ್ಲಿ ಹಾಕಿ NDTVವರೆಗೂ ರೀಚ್ ಮಾಡಿಸ್ತಾ ಇದ್ದಾರೆ. ಒಂದು ಸಣ್ಣ ವಿಚಾರವನ್ನು ಹಿಡ್ಕೊಂಡು ಇವರು ಇಷ್ಟು ದೊಡ್ಡ ನ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ 2023ಕ್ಕೆ ಶೈಲಜಾ ಅಮರ್ನಾಥ್ ಹಿಂದೂ ಅಲ್ಲ ಅಂತ ಹೇಳಿ ಇವರು ಎಲೆಕ್ಷನ್ ಗೆಲ್ಲೋದಾ? ಯಾಕೆ ಇವರು ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಲ್ವಾ? ಇವ್ರಿಗೆ ಯೋಗ್ಯತೆ ಇಲ್ವಾ ಮಾಡಲಿಕ್ಕೆ? ನಾನೀಗ ಪ್ರಶ್ನೆ ಮಾಡ್ತಾ ಇರೋದಷ್ಟೇ, ಈ ಕೂಡಲೇ ತನಿಖೆ ಆಗಲೇಬೇಕು. ಯಾರು ಆ ಎಡಿಟೆಡ್ ಆಡಿಯೋ ವಿಡಿಯೋ ಮಾಡಿದ್ದಾರೆ ಅವರನ್ನು ಬಂಧಿಸಬೇಕು, ಅಥವಾ ಅವರನ್ನು ಕರ್ಕೊಂಡು ಬನ್ನಿ. ಇಲ್ಲ, ನನ್ನನ್ನು ಬಂಧಿಸಿ, ಅರೆಸ್ಟ್ ಮೀ ಆ್ಯಂಡ್ ಅಲ್ಲಿ ಕೂರಿಸಿ ತನಿಖೆ ನಡೆಸಿ. ನಾನು ತಪ್ಪು ಮಾಡಿದರೆ ನಾನು ಶಿಕ್ಷೆ ಅನುಭವಿಸ್ತೇನೆ. ಇಲ್ಲ, ಯಾರು ತಪ್ಪು ಮಾಡಿದ್ದಾರೆ ಅವರಷ್ಟು ಜನ ಒಳಗಡೆ ಹೋಗಬೇಕು, ಅವರಿಗೆ ಶಿಕ್ಷೆ ಆಗಬೇಕು. ಈ ಕೂಡಲೇ ಈ ಆ್ಯಕ್ಷನನ್ನು ಗೌರ್ಮೆಂಟ್ ತಗೊಳ್ಳದೆ ಹೋದರೆ, 2 ದಿನದ ಒಳಗೆ ಆ್ಯಕ್ಷನ್ ತಗೊಳ್ಳದೆ ಹೋದರೆ ನಾನು ಹೋಗಿ ಅಲ್ಲಿ ಪೊಲೀಸ್ ಸ್ಟೇಷನ್ನ ಎದುರು, ಜೊತೆಗೆ ಅವರ BJP ಕಚೇರಿಗಳ ಎದುರು, ವಿಧಾನಸೌಧದ ಎದುರು ಎಲ್ಲ ಕಡೆನೂ ನಾನು ಪ್ರೊಟೆಸ್ಟ್ ಮಾಡ್ತೇನೆ. ದಿನಕ್ಕೊಂದು ಕಡೆ ಹೋಗಿ ನಾನು ಪ್ರೊಟೆಸ್ಟ್ ಮಾಡ್ತೇನೆ, ಬೋರ್ಡ್ ಹಿಡಿದು ಪ್ರೊಟೆಸ್ಟ್ ಮಾಡ್ತೀನಿ. ನಾನು ಹಿಂದೂ, ನಾನು ದೈವ ಭಕ್ತಳು, ನಾನು ಕಾಂಗ್ರೆಸ್. ಇದು ನನ್ನ ವಾದ. ನಾನು ಕಾಂಗ್ರೆಸ್. ಯಾರ ಸರ್ಟಿಫಿಕೇಟು ನನಗೆ ಬೇಕಾಗಿಲ್ಲ. ಅರೆಸ್ಟ್ ಮಾಡಿ ನನ್ನನ್ನು, ಇಲ್ಲಾಂದರೆ ತಪ್ಪು ಮಾಡಿದವರನ್ನು ಅರೆಸ್ಟ್ ಮಾಡಿ. ಈ ವಿಚಾರವಾಗಿ ನಾನು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ಜೊತೆಗೆ ಈ ಕಿರಿಕೀರ್ತಿ, ಆಮೇಲೆ ಮುಮ್ತಾಜ್ ಅನ್ನುವ ಒಬ್ಬರು ನಿರೂಪಕಿ, ಇವರೆಲ್ಲ ಬಂದು ಏನು ಯೂಟ್ಯೂಬ್ಗಳಲ್ಲಿ ತಮ್ಮ ಆಕ್ರೋಶವನ್ನು ಜಡ್ಜ್ಗಳಾಗ್ಬಿಟ್ಟಿದ್ದಾರೆ. ಇವ್ರಿಗೆಲ್ಲ ನಾನು ಒಂದು ಮಾಹಿತಿ ಕೊಡ್ತೇನೆ. ನೀವೇನು ಹೇಳ್ತಾ ಇದ್ದೀರಿ? ಕ್ಷಮೆ ಕೇಳಲಿಕ್ಕೆ ತಪ್ಪು ಮಾಡಿದರೆ ಕ್ಷಮೆ ಕೇಳಬೇಕು. ನೀವು ತಪ್ಪು ಮಾಡ್ತಾ ಇದ್ದೀರಿ. ಒಬ್ಬ ಹೆಣ್ಣು ಮಗಳ ಫೋಟೋಗಳನ್ನು ಹಂಚುವಂತಹ ಕೆಲಸ ಮಾಡ್ತಾ ಇದ್ದೀರಿ. ನನಗೆ ದಾಳಿಯಾಗಿ ಸತ್ತರೆ ಒಂದು ಹಿಂದೂವನ್ನು ಕೊಂದ ಪಾಪ ನಿಮಗೆ ತಟ್ಟುತ್ತದೆ. ಹಿಂದೂವನ್ನು ಕೊಂದ ಪಾಪ ನಿಮಗೆ ತಟ್ಟುತ್ತದೆ. ಜೊತೆಗೆ ನನ್ನ ಫೋಟೋಸನ್ನು ನೀವೇನು ವೈರಲ್ ಮಾಡ್ತಾ ಇದ್ದೀರಿ, ನನ್ನ ಸಣ್ಣ ಮಗ ಇದೆ 11 ವರ್ಷದ್ದು, ಅವನಿಗೆ ತಾಯಿ ಇಲ್ಲದಾಗೆ ಮಾಡ್ತೀರಿ. ಒಬ್ಬ ಹಿಂದೂ ಯುವಕನಿಗೆ ತಾಯಿ ಇಲ್ಲದಾಗೆ ಮಾಡ್ತೀರಿ. ಮಹಿಳೆಯರಿಗೆ ಸುರಕ್ಷತೆ ಇಲ್ಲದ ಈ ಸರ್ಕಾರ ಕೈ ಕಟ್ಕೊಂಡು ಏನು ಮಾಡ್ತಾ ಇದೆ ಅಂತ ಹೇಳ್ತೀನಿ ನಾನು. ಯಾರೋ ರಕ್ಷಣೆಗೆ ಬರೋದಲ್ಲ. ನೀವು ಹಿಂದೂಗಳು ಅಂತ ಹೇಳ್ತೀರಲ್ಲ, ಒಬ್ಬ ಹಿಂದೂ ಹೆಣ್ಣು ಮಗಳ ಮೇಲೆ ಈ ರೀತಿ ಅಟ್ಯಾಕ್ ಆಗ್ತಾ ಇದ್ರೆ ಏನು ಮಾಡ್ತಾ ಇದ್ದೀರಿ ನೀವು? ಇದು ನನ್ನ ಪ್ರಶ್ನೆಗಳು. ದಯವಿಟ್ಟು ಇದನ್ನು ಎಲ್ಲ ಜನಕ್ಕೂ ತಲುಪಿಸಿಕೊಡಿ. ನನಗೆ ಸುರಕ್ಷತೆಯನ್ನು ಕೊಡಿ. ಹಿಂದೂ ಬಾಂಧವರೇ, ದಯವಿಟ್ಟು ಈ ಎಲ್ಲ ಸುಳ್ಳು ವಿಡಿಯೋ ಆಡಿಯೋಗಳಿಗೆ ಕಿವಿ ಕೊಡಬೇಡಿ. ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ. ಎಲ್ಲಿವರೆಗೂ ಬೇಕಿದ್ರೂ ಅದು ತನಿಖೆ ಆದರೆ ನಾನು ಸಂಪೂರ್ಣವಾಗಿ ಸಹಕಾರ ಕೊಡ್ತೇನೆ. ನನ್ನ ಧ್ವನಿಯ ಪರೀಕ್ಷೆ ಮಾಡ್ತೀರಾ? ಮಾಡಿ, ಏನು ಬೇಕಾದರೂ ಮಾಡಿ, ಒರಿಜಿನಲ್ ಆಡಿಯೋ ತಂದು ಜನರ ಮುಂದೆ ಪ್ರಸ್ತುತಪಡಿಸಿ. ಶೈಲಜಾ ಅಮರ್ನಾಥ್ ದೈವ ಭಕ್ತಳು, ಒಬ್ಬಳು ಹಿಂದೂ, ಜೊತೆಗೆ ನ್ಯಾಯವಾದಿ ಕೂಡ. ಇದು ನೆನಪಿರಲಿ. ಈ ಎಲ್ಲ ಒಳ್ಳೆ ವಿಚಾರಗಳನ್ನೇ ನಾನು ಒಟ್ಟಿಗೆ ಇಟ್ಕೊಳ್ತೀನಿ. ನಾನು ಕಾಂಗ್ರೆಸ್ಸಲ್ಲೇ ಮುಂದುವರಿತೀನಿ. ಕಾಂಗ್ರೆಸ್ ಪಕ್ಷ ಅಂದ್ರೇ ಸಮಾನತೆಯನ್ನು ಕಾಪಾಡುವ ಪಕ್ಷ. ನನ್ನ ಆಯ್ಕೆ ಕೂಡ ಅದೇ ಆಗಿರೋದು. ಅದೇ ಕಾರಣ ಯಾವಾಗಲೂ ಸುಮ್ಮನೆ ಯಾವುದೋ ಪೋಸ್ಟ್ಗೋಸ್ಕರನೋ ಯಾವುದೋ ಒಂದು ಅಧಿಕಾರದ ಆಸೆಗೋಸ್ಕರನೋ ಪಕ್ಷ ಸೇರಿರೋದಲ್ಲ. ಕಾಂಗ್ರೆಸ್ ಅಂದರೆ ಸಿದ್ಧಾಂತಕ್ಕೋಸ್ಕರ ನಾನು ಆ ಪಕ್ಷವನ್ನು ಬೆಂಬಲಿಸ್ತಾ ಇದ್ದೀನಿ ಅಂತ ನಾನು ಹೆಮ್ಮೆಯಾಗಿ ಹೇಳ್ಕೊಳ್ತೀನಿ. ಕಾಂಗ್ರೆಸ್ ನಾಯಕಿ ಅಂತಾದರೂ ಹಾಕ್ಕೊಳ್ಳಿ, ಕಾಂಗ್ರೆಸ್ ಸೇವಕಿ ಅಂತಾದರೂ ಹಾಕ್ಕೊಳ್ಳಿ, ನನಗೇನು ಬೇಜಾರಿಲ್ಲ. ಆದರೆ ಈ ಚಾನಲ್ಗಳು, ಯೂಟ್ಯೂಬ್ ಚಾನಲ್ ಮಾಡಿದ ದೊಡ್ಡ ಅಪರಾಧ ಏನು ಅಂದರೆ, ಸುಮ್ಮನೆ ನಾವು ರಕ್ಷಣೆ ಮಾಡ್ತೀವಿ ಅಂತ ಹೇಳಿ ಹೊರಟು ಒಬ್ಬ ಹಿಂದೂ ಹೆಣ್ಣುಮಗಳ ದೈವ ಭಕ್ತೆ ಆಗಿರುವಂತಹ ನನಗೆ, ನನ್ನ ಮನೆಗೆ, ನನ್ನ ಕುಟುಂಬಕ್ಕೆ ಹಾನಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಈ ದುಷ್ಟ ಸರ್ಕಾರ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳ್ತೀನಿ. ನೀವು ಹಿಂದೂ ಪರ ಸರ್ಕಾರ ಅಥವಾ ಇನ್ಯಾವುದೋ ಸರ್ಕಾರ ಅಂತಲ್ಲ, ಜನರ ಪರ ಸರ್ಕಾರ ಆದರೆ ನನ್ನ ರಕ್ಷಣೆಗೆ ನೀವೇ ನಿಲ್ಲಬೇಕು. ನೀವೇ ನನಗೆ ಈ ಎಲ್ಲ ಆರೋಪಗಳಿಂದ ಮುಕ್ತಿಗೊಳಿಸಲಿಕ್ಕೆ ಸಹಕಾರ ಕೊಡಬೇಕು. ಕಾರಣ ಇಷ್ಟೇ, ಅದು ಎಡಿಟೆಡ್ ಆಡಿಯೋ ವಿಡಿಯೋ. ಅದರಲ್ಲಿ ಯಾವುದೇ ತಪ್ಪಿಲ್ಲ, ಸಂದೇಶ ಇಲ್ಲ, ತಪ್ಪು ಸಂದೇಶನೂ ಇಲ್ಲ. ನೀವು ದಯವಿಟ್ಟು ಇದನ್ನು ತನಿಖೆ ನಡೆಸಬೇಕು. ತನಿಖೆ ನಡೆಸದೇ ಇದ್ದರೆ ಇದು ನನಗೆ ಮಾಡಿದ ಅನ್ಯಾಯ, ದ್ರೋಹ ಆಗತ್ತೆ ಅಂತ ಹೇಳ್ತೀನಿ. ಕ್ಲಬ್ ಹೌಸ್ ಕಾರ್ಯಕ್ರಮಗಳಲ್ಲಿ ನಾನು ಈ ತಿಂಗಳು 27 ಬಂದರೆ 1 ವರ್ಷ ಆಗ್ತದೆ.
ಒಂದು ದಿನಕ್ಕೆ 2 ಗಂಟೆ 1 ಗಂಟೆ ನನಗೆ ಪುರ್ಸೊತ್ತಿರುವಾಗೆಲ್ಲ ನಾನು ಜಾಯ್ನ್ ಆಗ್ತೇನೆ. ನನ್ನ ಪಕ್ಷದ ಪರವಾಗಿ ಮಾತಾಡ್ತೇನೆ. ನನಗೆ ಏನಾದರೂ ಹಾಡಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂದರೆ ಹಾಡಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ. ಮೋಟಿವೇಶನಲ್ ಸ್ಪೀಕರ್ ಆಗಿ ಯಾರಾದರೂ ಬನ್ನಿ ಅಂತ ಕರೆದ್ರೆ ನಾನು ಹೋಗಿ ಮಾತಾಡ್ತೇನೆ. ಕಾನೂನು ಸಲಹೆ ಕೊಡಿ ಅಂತ ಹೇಳಿ ಕರೆದ್ರೆ ಮಾತನಾಡ್ತೇನೆ. ಮಕ್ಕಳ ವಿಚಾರವಾಗಿ ಏನಾದರೂ ಶೈಕ್ಷಣಿಕ ವಿಚಾರವಾಗಿ ಮಾತಾಡ್ತಾ ಇದ್ದರೆ ಅಲ್ಲಿ ಹೋಗಿ ಭಾಗವಹಿಸ್ತೇನೆ. ಅದು ಒಂದು ಚಿಕ್ಕ ಪ್ಲ್ಯಾಟ್ಫಾರ್ಮ್ ಅಲ್ಲ, ಅದು ವರ್ಲ್ಡ್ ವೈಡ್ ಇದೆ. ಲೋಕದ ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಳುವಂತಹ ಪ್ಲ್ಯಾಟ್ಫಾರ್ಮ್. ಅಲ್ಲಿ ಹೋಗಿ ನಾನು ಭಾಗವಹಿಸ್ತಾ ಇರ್ತೇನೆ. ಈಗ ನೀವು ಎಡಿಟೆಡ್ ಅಂತ ಹೇಳ್ತಾ ಇದ್ದೀರಿ, ನಿಮ್ಮ ಒರಿಜಿನಲ್ ವಿಡಿಯೋದಲ್ಲಿ ಆಡಿಯೋದಲ್ಲಿ ನೀವೇನು ಹೇಳಿದ್ರಿ ಮತ್ತು ಅದನ್ನು ಯಾವ ರೀತಿಯಾಗಿ ತಿರುಚಲಾಗಿದೆ ಅದು ತನಿಖೆ ಆಗಬೇಕು. ಅದು ತನಿಖೆ ಆಗಬೇಕು. ಅದು ತನಿಖೆ ಆಗಬೇಕು ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ಈಗ ನೋಡಿ, ಇವತ್ತು ನಾನು ಶೈಲಜಾ ಅಮರ್ನಾಥ್ ಅಂತ ಹೇಳಿರ್ತೀನಿ, ಮೊನ್ನೆ ಯಾವಾಗಲೂ ಸೀತಾಮಾತೆ ಅಂತ ಹೇಳಿರ್ತೀನಿ. ಜೊತೆಗೆ ಶೈಲಜಾ ಅಮರ್ನಾಥ್ ಸೀತಾಮಾತೆ ಅಷ್ಟೇ ಪವಿತ್ರಳು ಅಂತ ನಾನು ಹೇಳ್ಕೊಂಡಿದ್ದೀನಿ. ಒಂದು ಕಡೆ ನಾನು ಹೇಳಿದ್ದೇನೆ. ಯಾಕೆ ಹೇಳಿ, ನನಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ BJP ಅವರು ಕೊಟ್ಟಿರುವ ಟಾರ್ಚರ್ ಅಷ್ಟಿಷ್ಟಲ್ಲ. ಅದನ್ನೇನಾದರೂ ಶ್ರೀರಾಮಚಂದ್ರ ಬಂದು ಈಗ ಭೂಮಿಗಿಳಿದು ನೋಡಿಬಿಟ್ರು ಕೂಡ ಕಣ್ಣೀರು ಹಾಕ್ಬಿಡ್ಬೋದು. ನೀನು ಪತಿವ್ರತೆನಾ, ನೀನು ನೀಚ ಹೆಂಗಸು, ನೀನು ಕಾಂಗ್ರೆಸ್ ಹೆಂಗಸು, ಹೀಗೆಲ್ಲ ಬೈದದ್ದುಂಟು. 2020 ನಂತರ ನಾನು ಅನುಭವಿಸಿದಂತಹ ಕಷ್ಟ ಒಂದಲ್ಲ ಎರಡಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಬರುವ ಕಾಲ್ಸು, ಮಧ್ಯರಾತ್ರಿ ಬರುವಂಥ ಕಾಲ್ಸು ಅಷ್ಟಿಷ್ಟಲ್ಲ. ಎಲ್ಲವೂ ಏನು ಹೇಳ್ತಾರೆ, 18+ ಅಲ್ಲ, ಆ ಥರ ಮಾತುಗಳೇ ಬರೋದು. ಎಲ್ಲ ಭಾಷೆಯಲ್ಲೂ ಅದೇ ಅವ್ರು ಮಾತಾಡೋದು. ತುಳು ಮಾತಾಡಲಿ, ಕನ್ನಡ ಮಾತಾಡಲಿ, ಇಂಗ್ಲೀಷ್ ಮಾತಾಡಲಿ. ನಾನು ಎಷ್ಟೋ ಅವಾಯ್ಡ್ ಮಾಡ್ಕೊಂಡು ಬಂದಿದ್ದೇನೆ. ಒಂದೊಂದು ಅರ್ಧ ಪುಟ ಬರೆದಾಕ್ತಾರೆ. ನಿನ್ನ ಗಂಡನೇ ಅಲ್ಲ ಅಂತ ಹೇಳ್ತಾರೆ, ನೀನು ಮುಸ್ಲಿಂ ಅಂತ ಹೇಳ್ತಾರೆ. ಈ ಎಲ್ಲ ಆಪಾದನೆಗಳನ್ನು ಸರಿ, ಯಾವುದೋ ರಾಜಕೀಯ ಪ್ರೇರಣೆ ಸರಿ ಅಂತ ಬಿಡ್ತಾ ಇದ್ದೆ. ಆದರೆ ಮೊನ್ನೆ ಆದ ವಿಚಾರದಲ್ಲಿ ನನಗೆ ಗಾಬರಿ ಆದದ್ದು ಒಂದೇ, ನನ್ನ ಕುಟುಂಬದವರೆಗೆ ಬಂದಿದೆ. ನನ್ನ ಮನೆ ಗಾಜು ಹೊಡೆದಿದ್ದಾರೆ ಇವತ್ತು. ಈ ವಿಚಾರವಾಗಿ ಸರ್ಕಾರದ ಕುಮ್ಮಕ್ಕಿದೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, BJP ಅಫಿಷಿಯಲ್ ಟ್ವಿಟರ್ ಪೇಜ್ ಆ್ಯಂಡ್ ಫೇಸ್ಬುಕ್ ಪೇಜಲ್ಲಿ ಈ ವಿಡಿಯೋವನ್ನು ಪಬ್ಲಿಷ್ ಮಾಡ್ತಾ ಇದ್ದಾರೆ. ಓಟಿಗಾಗಿ ಇಷ್ಟು ಕೆಳಮಟ್ಟಕ್ಕೆ ಇಳಿಬೇಕಾ BJP? ಆಡಳಿತದಲ್ಲಿರುವ ಸರ್ಕಾರ ಗೆಲ್ಲಲಿಕ್ಕೆ ಯೋಗ್ಯತೆ ಇಲ್ವಾ? ನೆಕ್ಸ್ಟು ಫೇರ್ ಆಗಿ ತನಿಖೆ ಮಾಡಲಿ, ಇದರಲ್ಲಿ ಸತ್ಯಾಸತ್ಯತೆ ಹೊರಗಡೆ ಬರಲಿ ಅನ್ನೋದೇ ನನ್ನ ಬೇಡಿಕೆ. ಹಾಗಿದ್ರೆ ಈ ಕ್ಲಬ್ ಹೌಸ್ ಅಲ್ಲಿ ಈ ರೀತಿಯ ಕಾನ್ಸೆಪ್ಟ್ ಅಲ್ಲಿ ಒಂದು ಚರ್ಚೆ ನಡೆದದ್ದು ಹೌದಾ? ಮತ್ತು ಈಗ ಏನು ಆಡಿಯೋ ವೈರಲ್ ಆಗ್ತಾ ಇದೆ, ಅದರಲ್ಲಿದ್ದ ಹೆಸರುಗಳು ಅಂದ್ರೆ ನೀವು ಮತ್ತೆ ಇನ್ನಿತರ ಹೆಸರುಗಳಿವೆ, ಅವುಗಳು ಅಷ್ಟು ಜನ ನೀವು ಇದ್ದದ್ದು ಹೌದಾ? ಇಲ್ಲ ನೋಡಿ, ಹೆಸರುಗಳು ತಿರುಚಲಾಗಿರುವುದು ಸತ್ಯ ಅಲ್ಲ. ಆ ಕಾನ್ಸೆಪ್ಟ್ ನಲ್ಲಿ ನೀವು ಮಾತಾಡಿದ್ದು ಹೌದಾ? ನೋಡಿ, ಬೇರೆ ಏನೇನೋ ಮಾತಾಡಿರೋದನ್ನು ಮಿಕ್ಸ್ ಮ್ಯಾಚ್ ಮಾಡಿದ್ದಾರೆ. ಇದನ್ನು ನಾನು ನಿಮಗೆ ಕರೆಕ್ಟಾಗಿ ಹೇಳ್ತೇನೆ. ಒಬ್ಬ ವ್ಯಕ್ತಿ, ಸೆಕ್ಯುಲರಿಸ್ಟ್ ರೋಹಿತ್ KS ಅನ್ನುವ ಒಬ್ಬ ವ್ಯಕ್ತಿ ನನಗೆ ಹೇಳ್ತಾನೆ, ನೀನೇನು ಸೀತಾಮಾತೆನಾ, ನೀನು ನೀಚ ಹೆಂಗಸು ಅಂತ ಯಾವುದೋ ಒಂದು ಇದರಲ್ಲಿ. ಆಗ ನನಗೆ ಬೇಜಾರಾಗಿ ಇನ್ನೊಂದು ರೂಮಿಗೆ ಹೋದಾಗಲೂ ಬಂದು ಆ ರೀತಿ ಮೆಸೇಜ್ ಪಾಸ್ ಮಾಡ್ತಾನೆ. ಆಗ ನನಗೆ ಬೇಜಾರಾಗಿ ನಾನು ಸೀತಾಮಾತೆ ಶೈಲಜಾ ಅಮರ್ನಾಥ್ ಹೌದು ಅಂತ ಹೇಳ್ತಾನೆ. ನಾನು ಅಷ್ಟೇ ಪವಿತ್ರಳು, ನಿಮ್ಮ ಸರ್ಟಿಫಿಕೇಟ್ ಯಾರ್ದು ನನಗೆ ಬೇಡ, ಹಿಂದೂ ಅನ್ನೋದಕ್ಕೂ ಬೇಡ, ದೈವ ಭಕ್ತಳ ಅನ್ನೋದಕ್ಕೂ ಬೇಡ, ಅಥವಾ ನೀನು ಪತಿವ್ರತೆನಾ ಅಂತ ಕೇಳೋದಕ್ಕೂ ಬೇಡ ಅಂತ ಹೇಳಿದ್ದಾನೆ. ನಾನು ಪತಿವ್ರತೆ ಅನ್ನೋದಕ್ಕೆ BJP ಅವರ ಸರ್ಟಿಫಿಕೇಟ್ ಅಗತ್ಯ ಇದೆಯಾ? ನಾನು ಹಿಂದೂ ಅನ್ನೋದಕ್ಕೆ ಅವರ ಸರ್ಟಿಫಿಕೇಟ್ ನನಗೆ ಅಗತ್ಯ ಇದೆಯಾ? ಅಥವಾ ನಾನೊಂದು ಹೆಸರಿಟ್ಕೊಳ್ಳೋಕ್ಕೆ ಇವರ ಪರ್ಮಿಷನ್ ನಾನು ತಗೊಳ್ಬೇಕಾ? ನೀನು ಶೈಲಜಾ ಅಲ್ಲ, ಶಯಾನಾ ಖಾನ್ ಅಂತ ಹೇಳ್ತಾರೆ. ಮನಸ್ಸಿಗೆ ಘಾಸಿ ಆಗ್ತದೆ ನಮಗೆ ಪ್ರತಿ ಸರಿ, ನೀನು ಹಿಂದೂ ಅಲ್ಲ, ಕಾರಣ ಇಷ್ಟೇ, ನಾನು ಕಾಂಗ್ರೆಸ್ ಅಂತ. ಇವತ್ತು ಇದೆಲ್ಲ ಏನು ನಡೆಸ್ತಾ ಇದ್ದಾರೆ, ಇದೆಲ್ಲ ನಡೀತಾ ಇರೋದು ಅದಕ್ಕೆ. ನಿಜವಾದ ಹಿಂದೂಗಳು ದೇವಸ್ಥಾನಕ್ಕೆ ಹೋಗ್ತಾರೆ, ಪೂಜೆ ಮಾಡ್ತಾರೆ, ಅಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಹೇಳ್ಕೊಳ್ತಾರೆ, ಬರ್ತಾರೆ. ಇವತ್ತು ನಾನು ಕೂಡ ಈ ಪ್ರೆಸ್ ಮೀಟಿಗೆ ಬರುವ ಮೊದಲು ನಾನು ಅದನ್ನೇ ಹೇಳ್ಕೊಂಡಿದ್ದು. ಆಗಲೇ ಪ್ರೆಸ್ ಮೀಟಿಗೆ ಬಂದಾಗಲೂ ಮನಸ್ಸಲ್ಲಿ ಅಂದ್ಕೊಂಡಿದ್ದು, ಮಾಲಿಂಗೇಶ್ವರ ಕರೆಕ್ಟಾಗಿ ಆಗಬೇಕು, ನನಗೆ ಈ ಏನು ಆಪಾದನೆ ಬಂದಿದೆ ನೀನೇ ನನ್ನ ರಕ್ಷಣೆ ಮಾಡಬೇಕು ಅಂತ. ಪ್ರಶ್ನೆ ಇರುವಂಥದ್ದು, ಈಗ ನಿಮ್ಮ ಪ್ರಕಾರ ಆಗಿದೆ ಆ ರೀತಿಯದ್ದೊಂದು ಚರ್ಚೆ ಆಗಿದೆ, ಆದರೆ ಅದನ್ನ ತಿರುಚಿ ಇವರು ವೈರಲ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಿಮ್ಮ ಈಗ ಇರುವಂಥ ಉಲ್ಲೇಖ. ಹೌದು, ಆ ರೀತಿಯಾದ ಚರ್ಚೆ ಅಂದರೆ ಶ್ರೀರಾಮಚಂದ್ರನ ಚರ್ಚೆ ಆಗಲಿಲ್ಲ. ಶೈಲಜಾ ಅಮರ್ನಾಥ್ ಸೀತಾಮಾತೆ ಅಂತ ಹೇಳಿರುವ ಚರ್ಚೆ ಆಗಿದೆ. ಶೈಲಜಾ ಅಮರ್ನಾಥ್ ಸೀತಾಮಾತೆನಾ ಅನ್ನುವ ಚರ್ಚೆಗಳನ್ನು ಬೇರೆಯವರು ಮಾಡಿದ್ದಾರೆ. ಆಗ ಹೌದು ಅಂತ ನಾನು ಹೇಳಿದ್ದೇನೆ. ಹೌದು, ನಾನು ಅಷ್ಟೇ ಪವಿತ್ರಳು, ನಾನು ಪತಿವ್ರತೆನೆ ಅಂತಲೇ ಹೇಳಿದ್ದೀನಿ, ಈಗಲೂ ಹೇಳ್ತೇನೆ. ಯಾರ ಸರ್ಟಿಫಿಕೇಟ್ ನನಗೆ ಬೇಕಾಗಿಲ್ಲ. ಮೇಡಮ್, ಇಲ್ಲಿ ವೈರಲ್ ಆಗ್ತಿರುವಂಥ ಪ್ರಮುಖ ಒಂದು ವಿಚಾರಗಳಲ್ಲಿ ಮತ್ತೆ ನಿಮ್ಮ ಒರಿಜಿನಲ್ ಆಡಿಯೋಗಳಲ್ಲಿ ಇರುವಂಥ ಒಂದು 2 ವ್ಯತ್ಯಾಸಗಳನ್ನು ಹೇಳಬಹುದು. ಅಂದ್ರೆ ಯಾವ ವರ್ಡಿಂಗ್ಸ್ ಅನ್ನ ತಿರುಚಲಾಗಿದೆ ಇಲ್ಲಿ? ಈಗ ನೋಡಿ,
ಈಗ ನೋಡಿ, ಒಂದು ಕ್ಲಬ್ ಹೌಸ್ ಆಡಿಯೋ ಅಂತ ಹೇಳಿದರೆ ಫೋಟೋ ಇರಲ್ಲ ಉದ್ದಕ್ಕೆ, ಮತ್ತು ಅಲ್ಲಿ ಕೆಳಗಡೆ ನಿಮಗೆ ಏನು ಸಬ್ಟೈಟಲ್ಸ್ ಬರಲ್ಲ. ಒಂದು ಚಿಕ್ಕ ಐಕಾನ್ ಇರುತ್ತೆ, ನನ್ನ ಪಕ್ಕದಲ್ಲಿದ್ದವ್ರದ್ದು ಇನ್ನೊಂದು ಚಿಕ್ಕ ಐಕಾನ್ ಇರುತ್ತೆ. ಹೀಗೆ ಸ್ಪೀಕರ್ ಪ್ಯಾನಲ್ ಅಂತ ಇರುತ್ತೆ. ಒಂದು 10 ಜನ ಮೇಲೆ ಇದ್ದರೆ 10 ಜನ ಅಲ್ಲ 100 ಜನ ಕೂಡ ಇರ್ಬೋದು. ಕೆಳಗಡೆ 1000 ಜನನೂ ಇರ್ಬೋದು, 5000 ಜನನೂ ಇರ್ಬೋದು. ಇದು ಯಾವ ಸೆಷನಲ್ಲಿ ಯಾವ ಒಂದು ವಿಚಾರವಾಗಿ ಚರ್ಚೆ ಆಗುವಾಗ ಬಂದಿದೆ ಅನ್ನುವ ಕ್ಲಾರಿಟಿ ನನಗೂ ಇಲ್ಲ. ಯಾಕಂದರೆ ಯಾರು ಎಡಿಟ್ ಮಾಡಿದ್ದಾನೆ ಅವನ ಹತ್ರ ಒರಿಜಿನಲ್ ಆಡಿಯೋ 100% ಇರುತ್ತೆ. ನಾನು ನನ್ನ ವಿವೇಚನೆಯನ್ನು ಮೀರಿ ಯಾವ ಸ್ಟೇಟ್ಮೆಂಟು ಯಾವತ್ತೂ ಕೊಡಲ್ಲ. ಈ ತಿರುಚಲಾದ ಆಡಿಯೋಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೂ ಗಮನಿಸ್ಬೋದು. ಒಂದು ಹುಡುಗಿ ಏನೋ ಒಂದು ಕೆಟ್ಟದಾಗಿ ಸ್ಟೇಟ್ಮೆಂಟ್ ಮಾಡಿದಾಗ ನನ್ನಲ್ಲಿ ಕೇಳೋದು ಬೇಡ, ಬೇರೆ ಕಡೆ ಹೋಗಿ ಕೇಳಿ ಅಂತ ಅವರೇ ಹಾಕ್ಸಿದ್ದಾರೆ ಅಲ್ಲಿ. ಆದರೆ ಆ ವರ್ಡಿಂಗ್ಸ್ ಏನಿದೆ ಅವೆಲ್ಲ ತಿರ್ಚ್ತಾ ಇದ್ದಾರೆ. ಯಾರು ಹೇಳಿದ್ದು ಈಗ ಆಯ್ತಪ್ಪ, ಹೇಳಿದವರನ್ನು ಯಾಕೆ ಈವರೆಗೂ ಏನು ಅರೆಸ್ಟೇ ಮಾಡಿಲ್ಲ ಅಲ್ಲ. ನಿಜವಾಗ್ಲೂ ಅದರಲ್ಲಿ ಪ್ರಶ್ನೆ ಕೇಳಿದವರು ಬೇರೆಯವರು ಇದ್ದಾರಲ್ಲ, ಅವರನ್ನು ಅರೆಸ್ಟ್ ಮಾಡಿ, ವಿಡಿಯೋ ಎಡಿಟ್ ಮಾಡಿದವರನ್ನು ಅರೆಸ್ಟ್ ಮಾಡಿ. ಯಾಕೆ ಅವರನ್ನೆಲ್ಲ ಬಿಟ್ಟು ಶೈಲಜಾ ಅಮರ್ನಾಥ್ ಕಾಂಗ್ರೆಸ್ ಅನ್ನೋ ಕಾರಣಕ್ಕೆ ನೀವು ವೈರಲ್ ಮಾಡಿಸಿ ನನ್ನ ಫೋಟೋಗಳನ್ನು ಎಲ್ಲ ಕಡೆ ವೈರಲ್ ಮಾಡಿ, ನಾಳೆ ದಿನ ನಾನು ಯಾವುದೋ ಒಂದು ಕೇಸ್ನ ವಿಚಾರವಾಗಿ ಬೆಂಗಳೂರಿಗೋ ಅಥವಾ ಇನ್ನೆಲ್ಲೋ ಹೋಗ್ತೀನಿ ನನ್ನ ವಕೀಲ ವೃತ್ತಿ ನಿಮಿತ್ತ, ಅಲ್ಲಿ ನನ್ನ ಮೇಲೆ ಅಟ್ಯಾಕ್ ಆದರೆ ಯಾರು ಕಾರಣ ಇದಕ್ಕೆ? ಹಿಂದೂ ಸಮಾಜದಿಂದ ಒಂದು ಹೆಣ್ಮಗಳನ್ನು ಕೊಂದ ಆರೋಪ ಈ ಸರ್ಕಾರಕ್ಕೆ ಬರಲ್ವಾ? ಇಷ್ಟು ಸೂಕ್ಷ್ಮ ವಿಚಾರ ಸರ್ಕಾರಕ್ಕೆ ಅರ್ಥ ಆಗಲ್ವಾ? ಇದು ನನ್ನ ಪ್ರಶ್ನೆಗಳು. ಹೇಗೆ ಈ ರೀತಿಯಾಗಿ ಅನ್ಯಾಯ ಮಾಡ್ಬೋದು? ಏನೇ ಇರಲಿ, ಆಯಿತು, ತನಿಖೆ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಕಂಪ್ಲೇಂಟ್ ಕೊಟ್ಟ ಮೇಲೂ ಕೂಡ ನನ್ನ ಫೋಟೋಗಳನ್ನು ಹಾಕಿ ಜಡ್ಜ್ಮೆಂಟ್ ಪಾಸ್ ಮಾಡ್ತಾ ಇದ್ದಾರಲ್ಲ, ಹೇಳಿದ್ದಾರೆ ಅಂತ. ಇದು ತಪ್ಪಲ್ವಾ? ಕಂಪ್ಲೇಂಟ್ ಮಾಡಿ ನಾನು ಆರೋಪಿ ಆಗಿ ನನ್ನ ಮೇಲೆ ಶಿಕ್ಷೆ ಆಗತ್ತಲ್ಲ, ಆಗ ನೀವು ನನ್ನ ಫೋಟೋಸ್ ಹಾಕ್ಬಿಟ್ಟು ವೈರಲ್ ಮಾಡಿ, ಗಲ್ಲಿಗೆ ಹಾಕಿ, ನಾನು ಹಿಂದುವಾಗೇ ಸಾಯ್ತೀನಿ, ನನಗೆ ಬೇಜಾರಿಲ್ಲ. ಆದರೆ ಬೀದಿಯಲ್ಲಿ ನೀವು ಹಾಕಿದ ಆಪಾದನೆಯಿಂದ ಸಾಯಲಿಕ್ಕೆ ನಾನು ತಯಾರಿಲ್ಲ. ಹಿಂದೂ ನಾಯಕರು ಅವರು ಕ್ಷಮೆ ಯಾಚಿಸಬೇಕು ಅಂತ ಒಂದು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಅವರು ಕ್ಷಮೆ ಯಾಚಿಸಬೇಕು. ಯಾರಿವತ್ತು ನನ್ನನ್ನು ಕ್ಷಮೆ ಯಾಚಿಸಬೇಕು ಅಂತ ಕೇಳ್ತಾ ಇದ್ದಾರೆ, ಹೀನ ಮನಸ್ಥಿತಿಯವರು, ಶುದ್ಧ ಮನಸ್ಸಿಲ್ಲದವರು, ಅವರು ಕ್ಷಮೆ ಯಾಚಿಸಬೇಕು. ನನ್ನ ಫೋಟೋಸ್ ವೈರಲ್ ಮಾಡ್ತಾ ಇದ್ದಾರೆ. ನನಗೆ 10 ವರ್ಷದ ಮಗ, 11 ವರ್ಷದ ಮಗ ಇದ್ದಾನೆ, 10-11 ವರ್ಷದ ಮಗ, ಅವನಿಗೆ ತಾಯಿ ಇಲ್ಲದಾಗೆ ಮಾಡುವ ಹುನ್ನಾರವ ಇದು? ಡೈರೆಕ್ಟಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ನಿಮ್ಮ ಮನೆ ಹೆಣ್ಮಗಳೇನೆ ಈ ಥರ ಒಂದು ಅಪಾಯದಲ್ಲಿ ಸಿಕ್ಕಿಕೊಂಡಾಗ ಅವಳ ಮೇಲೆ ಕಲ್ಲು ಬಿಸಾಡ್ತೀರಾ? ಆಯಿಲ್ ತಗೊಂಡೋಗಿ ಚೆಲ್ತೀರಾ? ತುಳಸಿ ಕಟ್ಟೆ ಇಲ್ವಾ ನನ್ನ ಮನೆ ಮುಂದೆ? ನಾನು ದೀಪ ಹಚ್ಚಲ್ವಾ? ನಾನು ದೇವಸ್ಥಾನಕ್ಕೆ ಹೋಗಲ್ವಾ? ಇವತ್ತಿಗೆ ನಾನು ದೇವಸ್ಥಾನದ ಮುಂದೆ ಎಲ್ಲಾದರೂ ಕೇಳ್ಕೊಂಡು ಬನ್ನಿ ನನ್ನ ಪರಿಚಯ ಇದ್ದವರನ್ನು. ಹೂವಿಗೆ ಅವರು ಜಾಸ್ತಿ ಬೆಲೆ ಹೇಳಿದರೆ ಕೂಡ ನಾನು ಅವ್ರು ಹೇಳಿದಷ್ಟು ಕೊಡ್ತೇನೆ. ಹಣ ಕಡಿಮೆ ಇದ್ದರೆ ಕಡಿಮೆ ಹೂವು ತೊಗೊಂಡು ಹೋಗ್ತೇನೆ. ಚರ್ಚೆ ಮಾಡೋದಿಲ್ಲ. ಎಲ್ಲಿಯೂ ಯಾವ ವಿಚಾರಕ್ಕೂ ದೇವಸ್ಥಾನಗಳಿಗೆ ಹೋಗುವಾಗ ಚರ್ಚೆ ಮಾಡೋದಿಲ್ಲ. ಹರಕೆ ಇಡ್ತೇನೆ, ನಾನು ಮಾತನಾಡ್ತೇನೆ. ನಾನು ಈ ವಿಚಾರವಾಗಿ ಇವರ ಸರ್ಟಿಫಿಕೇಟ್ ನನಗೆ ಅಗತ್ಯ ಇದೆಯಾ? ದೇವರ ಬಗ್ಗೆ ನಾನು ಅವಹೇಳನ ಮಾಡಿದ್ದೀನಿ ಅಂತ ಯಾರೂ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ದೇವರೇ ನನ್ನ ಜೊತೆಗೆ ನಿಂತಿರೋದು. ನಿನ್ನೆ ನಾನಿಲ್ಲಿ ಕೂತಿದ್ದೇನೆ, ಆ ಕಲ್ಲು ಬಿಸಾಡಿರುವ 1 ಸೆಕೆಂಡ್ ಮೊದಲು ನನ್ನ ಮನಸ್ಸಿಗಾಯಿತು ಏನೋ ಒಳಗೆ ಹೋಗಬೇಕು ಅಂತ, ಅಲ್ಲೆಲ್ಲ ಕ್ಲೀನ್ ಮಾಡುವ ಅಂತ. ನಾನು ಹಿಂದೆ ಹೋದಾಗ ಬಿದ್ದದ್ದು. ನಾನು ಬಿದ್ದು ಅದೆಲ್ಲ ಆದಮೇಲೆ ನಾನು ಬಂದೆ. ಇಲ್ಲೇ ಕೂತಿದ್ದು ನನ್ನ ತಲೆ ಹೊಡಿತಾ ಇದ್ರು ಅವರು. ಈ ರೀತಿಯಾದ ಅಟ್ಯಾಕ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಸತ್ಯ ಗೊತ್ತಿಲ್ಲದೆ ಅಲ್ಲ, ಅವರಿಗೆಲ್ಲರಿಗೂ ಸತ್ಯ ಗೊತ್ತಿದೆ. ಕೆಲವರು ಏನು ಈಗ ಇದು ವೈಡ್ ಆಗ್ತಾ ಇದೆ, ಕೆಲವು ಹಿಂದೂಗಳು ಪಾಪ ಗೊತ್ತಿಲ್ಲದೆ ಬೈತಾ ಇದ್ದಾರೆ. ಆದರೆ ಗೊತ್ತಿದ್ದು ತಪ್ಪು ಮಾಡ್ತಾ ಇರೋದು ಈ ಸರ್ಕಾರ. ಯಾಕಂದರೆ ಎಣದ ಮೇಲೇ ರಾಜಕೀಯ ಮಾಡಿ ಇವರಿಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಈಗ ಶೈಲಜಾ ಅಮರ್ನಾಥ್ ವಕೀಲರ ಹೆಣ ಕೂಡ ಬೇಕು ಅಂತ ಅನ್ನಿಸ್ಬಿಟ್ಟಿದೆ ಇವರಿಗೆ. ಅಷ್ಟೇ ನಾನು ಹೇಳೋದು. ಕಾಂಗ್ರೆಸ್ ನಾಯಕಿ ಅಂತ ಪಟ್ಟ ಕಟ್ಟಿ ನನ್ನ ಹೆಣ ಕೂಡ ಇವರಿಗೆ ಬೇಕಾಗಿದೆ. ಈಗ ನನ್ನ ಜೀವನ ಉಳಿಸುವುದರಲ್ಲಿ ಇವರಿಲ್ಲ. ಇವರು ನಮ್ಮ ಸಂಜೀವ ಮಠಂದೂರ್ ಸರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಿನ್ನೆ ಕ್ಷಮೆ ಕೇಳಬೇಕು ಅಂತ. ಏನಂತ ಕ್ಷಮೆ ಕೇಳೋದು? ಅವರು ಕ್ಷಮೆ ಕೇಳಬೇಕು. ನನ್ನ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಈ ಥರ ಅಟ್ಯಾಕ್ ಆದರೆ ನನ್ನ ಕೈಲಿ ರಕ್ಷಣೆ ಕೊಡೋಕ್ಕಾಗಲಿಲ್ಲ. ಆ ಹೆಣ್ಮಗಳ ಮನೆಗೆ ಹೋಗ್ಬಿಟ್ಟು, ಯಾವುದೇ ಪಕ್ಷ ಆಗಿರಲಿ, ನಾನು ಇಲ್ಲಿನ ಪ್ರಜೆ, ಯಾವುದೇ ಪಕ್ಷ ಆಗಿರಲಿ, ಆ ಹೆಣ್ಮಗಳ ಮನೆಗೆ ಹೋಗ್ಬಿಟ್ಟು ನಾವು ನೋಡ್ಕೋತೀವಿ, ಸ್ಟೇಟ್ಮೆಂಟ್ ಮಾಡಿದ್ದು ತಪ್ಪಿದ್ರೆ ಇರಲಿ, ನೀವು ಕ್ಷಮೆ ಕೇಳಿ, ಇಲ್ಲಾಂದರೆ ತನಿಖೆ ನಡೀಲಿ ಅಂತ ಹೇಳಬೇಕಿತ್ತು. ಯಾಕೆ ಬಂದು ನನ್ನನ್ನು ಸಾಂತ್ವನ ಮಾಡಲಿಲ್ಲ? ಆದರೆ ಅವರು ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ಅಪ್ರೋಚ್ ಕೊಡ್ತಾ ಇದ್ದಾರೆ, ನೀವು ಅಟ್ಯಾಕ್ ಮಾಡಿ ಅಂತ ಅಪ್ರೋಚ್ ಕೊಡ್ತಾ ಇದ್ದಾರೆ. ಡಾಕ್ಟರ್ ಭರತ್ ಶೆಟ್ಟಿ ಅವರಲ್ಲ, ಅವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದರೆ ಏನರ್ಥ? ನಾವಿದ್ದೇವೆ, ನೀವು ಅಟ್ಯಾಕ್ ಮಾಡಿ ಹೊಡೆದಾಕಿ, ಅವ್ರ ಮನೆ ಹೊಡೆದಾಕಿ, ಅವಳನ್ನ ಕೊಂದಾಕಿ ಅಂತಲ್ಲ? ಇದೇನಾ ಇವರು ನಡೆಸ್ತಾ ಇರೋದು ಆಡಳಿತ ನಡೆಸೋದಿದೇನಾ? ಒಂದು ಕರ್ಟೆಸಿಗೆ, ಸೌಜನ್ಯಕ್ಕಾದರೂ ಬಂದು ಈ ಅಟ್ಯಾಕ್ ಆಗಿರೋದು ತಪ್ಪು ಅಂತ ಹೇಳ್ಬೋದಲ್ಲ.
ಆಯ್ತಪ್ಪ ಇವರು ಹಿಂದೂ ಪರ, ದೊಡ್ಡ ಹಿಂದೂಗಳ ಪರ ಅಲ್ಲ, ಹೇಳ್ಬೋದಿತ್ತಲ್ಲ. ನಾನು ಹಿಂದೂ ಅಲ್ವಾ, ಇವ್ರು ನಂಬೋದು ಬೇಡ ನಾನು ಹಿಂದೂ ಅಂತ ಅಟ್ಲೀಸ್ಟ್ ಬಂದು ಹೇಳ್ಬೋದಲ್ಲ, ಅಟ್ಯಾಕ್ ಆಗಿದ್ದು ತಪ್ಪು ಅಂತ. ಕ್ರೈಮ್ನ ಕೂಡ ಸಮರ್ಥಿಸ್ತಾರ ಇವರು? ಇದು ಕ್ರೈಮ್ ಅಲ್ವಾ? ಇದು ಕಿಟಕಿ ಗಾಜು ಹೊಡೆದದ್ದು, ಕಲ್ಲು ಬಿಸಾಡಿದ್ದು, ಮಡ್ಡಾಯಿಲು ಹಾಕಿದ್ದು, ನಿನ್ನ ಕೊಲ್ತೇನೆ ಅಂತ ಕೊಲೆ ಬೆದರಿಕೆ ಬರ್ತಾ ಇರೋದು ಕ್ರೈಮ್ ಅಲ್ವಾ? ಇದನ್ನು ಖಂಡಿಸ್ಬೇಕು ತಾನೆ. ನಮ್ಮ ಸಮಾಜದಲ್ಲಿ ಒಂದು ಹೆಣ್ಣು ಮಗಳಿಗೆ ಅದರಲ್ಲೂ ಈ ರೀತಿಯಾದ ಅನ್ಯಾಯ ಆಗ್ತಾ ಇದೆ, ಅವ್ರಿಗೆ ನಾವು ಸಪೋರ್ಟ್ ಕೊಡಬೇಕು ಅನ್ನೋದಿಲ್ವ ಈ ಸರ್ಕಾರಕ್ಕೆ? ತನಿಖೆ ಮಾಡಲಿ, ತನಿಖೆ ಮಾಡಿ ನನ್ನದು ತಪ್ಪಿದ್ರೆ ಗಲ್ಲಿಗೆ ಕೂಡ ಹಾಕ್ಲಿಯಪ್ಪ. ಅಂಥದ್ದೇನಾದ್ರು ಕಾನೂನು ಇದ್ದರೆ ನಾನು ಮಾಡಿ ಅಂತ ತಪ್ಪಿದ್ರೆ ನನಗೆ ಬೇಜಾರಿಲ್ಲ. ಇದನ್ನು ನಾನು ಜನರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಯಾರೂ ಕೋಪಗೊಳ್ಬೇಡಿ. ನೀವೆಷ್ಟು ದೈವ ಭಕ್ತರೋ ಅಷ್ಟೇ ದೈವ ಭಕ್ತಳು. ದಯವಿಟ್ಟು ಸಮಾಧಾನವಾಗಿರಿ. ಈ ಹೋರಾಟವನ್ನು ನಾನು ಮುಂದುವರಿಸ್ತೀನಿ. ಇನ್ನೂ ಒಂದು ಹೇಳ್ತಾ ಇದ್ದೀನಿ, ನಾನು ಧರಣಿಗೆ ಕೂತ್ಕೊಳ್ತೇನೆ ಎನ್ಕ್ವೈರಿ ಆಗದೆ ಹೋದರೆ. ಇಲ್ಲಿಗೆ ನಾನು ಬಿಡಲ್ಲ. ಇವರು ಶುರು ಮಾಡಿಬಿಟ್ಟು ಓಟಿಗೆ ಎಷ್ಟು ಬೇಕೋ ಅಷ್ಟು ಪಬ್ಲಿಸಿಟಿ ತೊಗೊಂಡ್ಬಿಟ್ಟು, ಓಟಿಗೆ ಎಷ್ಟು ಬೇಕೋ ಅಷ್ಟು ಟಿ ವಿಯಲ್ಲಿ ಪ್ರಚಾರ ಮಾಡಿಬಿಟ್ಟು ನನ್ನ ಹೆಸರು ಹಾಳು ಮಾಡಿ 23-24 ಗೆಲ್ಲೋದಲ್ಲ. ಈಗ ನಾನು ಕೂತ್ಕೋತೀನಿ, ನನಗೆ ಸರ್ಟಿಫಿಕೇಟ್ ಸಿಗೋವರೆಗೂ ನಾನು ಕೂತ್ಕೋತೀನಿ. ನಾನು ಕರೆಕ್ಟ್ ಇದ್ದೇನೆ, ನಾನು ನಿರ್ದೋಷಿಯಾಗೇ ಹೊರಗಡೆ ಬರ್ತೇನೆ. ಕೇಸ್ ಆಗಿದೆ ಅಲ್ಲ, ನಾನೇ ಅವ್ರಿಗೆ ಬೇಕಾದ್ರೆ ಸೆಕ್ಷನ್ ಕೊಡ್ತೇನೆ, ಅರೆಸ್ಟ್ ಮಾಡಿ, ನನ್ನೇ ಮಾಡಿ. ಅವ್ರನ್ನ ಅರೆಸ್ಟ್ ಮಾಡೋಕ್ಕಾಗಲ್ಲ, ನನ್ನೇ ಅರೆಸ್ಟ್ ಮಾಡಿ, ತನಿಖೆ ಮಾಡಲಿ ಅವರು. ಇದನ್ನು ನನ್ನ ಮಾತು ಹೇಳ್ತಾ ಇದ್ದೀನಿ. ಮೇಡಮ್, ನೀವೊಬ್ಬರು ರಾಜ್ಯ ಮಟ್ಟದ ನಾಯಕಿ, ರಾಜ್ಯದ IT ಸೆಲ್ನಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯಕ್ರಮ ನಿರ್ವಹಿಸ್ತೀರಿ. ಯಾವುದೇ ಒಂದು ಪಕ್ಷದ ನಾಯಕರಿಗೆ ಏನಾದರೂ ಆದರೆ ಆ ಪಕ್ಷದವರು ಬೆಂಬಲಕ್ಕೆ ಬರುವಂಥದ್ದು ಸರ್ವೇ ಸಾಮಾನ್ಯ. ತಾಲೂಕು ಮಟ್ಟದಿಂದ ಗಮನಿಸಿದರೆ ನಿಮ್ಮ ಪರವಾಗಿ ಮಾತನಾಡಿದವರ ಸಂಖ್ಯೆ ಬಹಳಷ್ಟು ವಿರಳವಾಗಿದೆ. ಈಗ ನಿಮಗೆ ಏನಾದರೂ ಒಬ್ಬಂಟಿ ಅಂತ ಅನಿಸ್ತಾ ಇದೆ, ಅಥವಾ ಇದರಿಂದ ಸ್ವಲ್ಪ ನಿಮ್ಮನ್ನು ಡೌನ್ ಮಾಡುವಂಥ ಕೆಲಸ ಆಗ್ತಾ ಇದೆಯಾ, ಹೇಗೆ? ಖಂಡಿತ ಇಲ್ಲ. ಅದು ಯಾರೋ ಕೈಲಾಗದೆ ಇರೋ ನಾಯಕರಿಗಾದರೆ ಸಪೋರ್ಟ್ ಬೇಕು. ಶೈಲಜಾ ಅಮರ್ನಾಥ್ ವೆರಿ ಸ್ಟ್ರಾಂಗ್, ದೈವ ಭಕ್ತಲು, ದೇವರಿದ್ದಾರೆ ನನ್ನ ಜೊತೆಗೆ. ನಾನು ಯಾವುದೇ ತಪ್ಪು ಮಾಡಿಲ್ಲ. ಕಾನೂನು ಮುಖಾಂತರ ಕೂಡ ಹೋರಾಟ ಮಾಡ್ತೇನೆ. ಜೊತೆಗೆ ಈ ಜನಗಳೇನು ಈ ರಾಜಕೀಯವಾಗಿ ನನ್ನನ್ನು ಕುಗ್ಗಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಅದು ನಿಮ್ಮ ಅನಿಸಿಕೆ ಅಷ್ಟೇ. ನನಗೆ ಖಂಡಿತ ಯಾವ ಭಯನೂ ಇಲ್ಲ. ಆ ವಿಚಾರವಾಗಿ ನಾನು ಒಂಟಿ ಹೋರಾಟ ಮಾಡಬಲ್ಲೆ. ನಮ್ಮ ಪಕ್ಷದಿಂದ ಕೂಡ ನನಗೆ ನೆರವು ಮಾಡ್ತಾರೆ. ನಾನು ಕಾಂಗ್ರೆಸ್ ಎಲ್ಲರೂ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ತನಿಖೆ ಆಗಲಿ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ. ಏನು ಅಂತ ವಿಚಾರ ಇನ್ನೂ ಕರೆಕ್ಟಾಗಿ ಬೆಳಕಿಗೆ ಬರಲಿಲ್ಲ. ನನ್ನ ಸ್ಟೇಟ್ಮೆಂಟ್ಸ್ ಇವತ್ತೇ ನಾನು ಕೊಡ್ತಾ ಇರೋದ್ರಿಂದ ಇದು ರೀಚ್ ಆದಾಗ ಖಂಡಿತ ಬರ್ತಾರೆ. ಇದಕ್ಕಿಂತ ಹೆಚ್ಚು ಬೆಂಬಲ ಯಾರಿಗೂ ಸಿಗಲ್ಲ. ಅಲ್ಲ, ಬೆಂಬಲ ಬೇಕಾದ ಯಾರಿಗೆ ಗೊತ್ತಾ? ತಪ್ಪು ಮಾಡಿದವ್ರಿಗೆ. ನನಗೆ ಯಾಕ್ರಿ ಬೆಂಬಲ? ತಪ್ಪೇ ಮಾಡದೇ ಇರೋ ನನಗೆ ಯಾಕೆ ಬೆಂಬಲ? ಈಗ ನಾನು ಹುಡುಕಿ ಕೊಟ್ಟಿದ್ದೇನೆ, ಕೇಸ್ ಮಾಡಿದ್ದೇನೆ ಗೊತ್ತಾ? ಇನ್ನೊಂದು ಕೇಸ್ ಮಾಡಿದ್ದೇನಲ್ಲ ನಾನು, ಅವರೇ ಕಲ್ಪ್ರಿಟ್ಸು. ಸ್ಪ್ರೆಡ್ ಮಾಡಿದವನು ಹಿಡಿದ್ರೆ ವೈರಸ್ ಎಲ್ಲಿಂದ ಬಂತು ಅಂತ ನಾನು ಹುಡುಕಿ ಕೊಟ್ಟರು ಅದನ್ನು ತನಿಖೆ ಮಾಡ್ತಾ ಇಲ್ಲ. ವೈರಸ್ ಇಲ್ಲಿದೆ, ಅದನ್ನ ಇಳೀರಿ ಆಚೆಗೆ, ಎಳ್ಕೊಳ್ರಿ ಆಚೆಗೆ ಅಂದರೆ ಎಳಿತಾ ಇಲ್ಲ. ಸ್ಪ್ರೆಡ್ ಆಗಕ್ಕೆ ಬಿಟ್ಬಿಟ್ಟು ನನಗೆ ಸೆಕ್ಯೂರಿಟಿ ಹಾಕೋದಲ್ಲ, ನನ್ನನ್ನು ಬಂಧನದಲ್ಲಿ ಇಡೋದಲ್ಲ, ನನ್ನನ್ನು ಕಂಟ್ರೋಲ್ ಮಾಡೋದಲ್ಲ. ಯಾರು ಆ ವಿಡಿಯೋ ಆಡಿಯೋ ಎಡಿಟ್ ಮಾಡಿದ್ರೆ ಅವರನ್ನು ಹಿಡಿದ್ರೆ ಅವ್ರ ಹತ್ರ ಒರಿಜಿನಲ್ ಇರುತ್ತೆ, ಒರಿಜಿನಲ್ ಪ್ಲೇ ಮಾಡಲಿ, ಕೋರ್ಟಿಗೆ ಬರಲಿ, ತನಿಖೆ ಆಗಲಿ. ಎಲ್ಲಿ ಬೇಕಾದ್ರೆ ಓಪನ್ ಗ್ರೌಂಡಲ್ಲಿ ಬೇಕಾದ್ರೆ ಕೋರ್ಟ್ ಆರ್ಗನೈಸ್ ಮಾಡಿ, ನಾನು ಬೇಕಾದರೆ ಮಾತಾಡ್ತೀನಿ. ಶುಭಾರಂಭಗೊಂಡಿದೆ ಪರಾಗ್ ಫ್ಯಾಬ್, ಮಾಸ್ಟರ್ ಆಫ್ ಟೆಕ್ಸ್ಟೈಲ್ಸ್. ಎಲ್ಲ ತರಹದ ಟೆಕ್ಸ್ಟೈಲ್ಸ್ ಗಳ ಬೃಹತ್ ಮಳಿಗೆ. ಫಾರ್ಚೂನ್ ಮಾಲ್, ರಾಧಾಸ್ ಹತ್ತಿರ, ಕೋರ್ಟ್ ರೋಡ್, ಪುತ್ತೂರ್. ಕಾಂಟ್ಯಾಕ್ಟ್ 7996618888 9895194384. ನಮ್ಮ ಶಾಖೆಗಳು ಪರಾಗ್ 2, ಅಪ್ಸರಾ ಟೈಗರ್ ಗಾರ್ಡನ್, ಕಾಸರಗೋಡು. ಪರಾಗ್ ಟೆಕ್ಸ್ಟೈಲ್ಸ್, ಮ್ಯಾಕ್ ಫ್ಲೋರಾ ಬಿಲ್ಡಿಂಗ್, ಉಪ್ಪಳ. ಪರಾಗ್ ಫ್ಯಾಷನ್, ಭವಂತಿ ಸ್ಟ್ರೀಟ್, ಮ್ಯಾಂಗಲೋರ್. ಪರಾಗ್ NX, GHS ರೋಡ್, ಅಪೋಸಿಟ್ ಟೋಕಿಯೋ ಮಾರ್ಕೆಟ್, ಮ್ಯಾಂಗಲೋರ್. ನಿಮ್ಮ ಚಿನ್ನವನ್ನ ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೆ ಅಥವಾ ಅಡವಿಟ್ಟ ಚಿನ್ನ ಬಿಡಿಸಿ ಮಾರಬೇಕೆ? ಈ ಕೂಡಲೇ ಕರೆ ಮಾಡಿ. ಸುವರ್ಣ ಗೋಲ್ಡ್ ಕಂಪನಿ,
Call 8867029111. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ